ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರು, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಒದಗಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ರೇಣುಕಾ ಸುರೇಶ್ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಓಕೆ. ತುಂಬ ದಿವಸದ ನಂತರ ನಮ್ಮ ಸೌರುಚಿ ಅಡುಗೆ ಮನೆ ಬರ್ತಿದ್ದೀರಲ್ಲ. ಓಕೆ, ಎಂತ ಫುಲ್ ಬ್ಯುಸಿಯಾ? ಮಳೆಗಾಲದಲ್ಲಿ ಮಳೆಯ ಕೆಲಸ ಇರುತ್ತಲ್ಲ, ಏನಾದರೂ ಮನೆಯ ಕೆಲಸ. ಓಕೆ, ಇವತ್ತು ಸ್ಪೆಷಲ್ ಆಗಿ ಏನು ಈ ರೈನ್ ಟೈಮ್ಗೆ ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ? ಇದು 2 ಸ್ನ್ಯಾಕ್ಸಾ? ಹೌದೌದು. ಓಕೆ, ಒಂದು ಜೋಳದ ಕಡುಬು ಮತ್ತೆ ಒಂದು ಕಳಲೆದು ವಡೆ. ಕಳಲೆ ಅಂದ್ರೆ ಕಣಿಲೆ ಬರುತ್ತೆ. ಕಣಿಲೆದ, ಹೌದು. ಓ, ಅದರಿಂದ ವಡೆ ಮಾಡ್ತಾರಾ? ವಡೆ ಮಾಡ್ತಾರೆ. ಓಕೆ, ಅದೊಂದು ಸ್ಪೆಷಲ್ ಇರ್ಬೋದಲ್ಲ. ಸ್ಪೆಷಲ್. ಓಕೆ, ಹಾಗಾದ್ರೆ 2 ಡಿಶ್ ಮಾಡ್ಲಿಕ್ಕೆ ಅಡುಗೆ ರೂಮಿಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಈಗ ಫಸ್ಟಿಗೆ ಯಾವ್ದು ನೋಡುವ? ಫಸ್ಟಿಗೆ ನೀರು ಬಿಸಿ ಮಾಡಲಿಕ್ಕೆ. ಫಸ್ಟಿಗೆ ನೀರು ಬಿಸಿ. ಹಾಗಾದ್ರೆ ಫಸ್ಟಿಗೆ ನೀರು ಬಿಸಿ ಮಾಡಬೇಕಲ್ಲ. ಎಷ್ಟು? ಸ್ವಲ್ಪ ಹಾಕ್ಲಾ? ಒಂದು 2 ಲೋಟ ಅಂದಾಜಿಗೆ ಹಾಕ್ತಾ ಇದ್ದೀವಲ್ಲ. ಸಾಕು. ಸಾಕಾಗುತ್ತಾ? ಸಾಕು. ಇದರಲ್ಲಿ ಒಂದೇ ಲೋಟ. ಓಕೆ, ಆಮೇಲೆ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಓಕೆ, ಅಂದರೆ ಇದೀಗ ಏನು ಬೇಯಿಸ್ಕೊಳ್ತೀರಾ ಹೇಗೆ? ಅದು ನೀರು ಕುದಿಸಿ ಮತ್ತೆ ಬೌಲಿಗೆ ಹಿಟ್ಟು ಹಾಕೊಂಡು ಅದಕ್ಕೆ ಮಿಕ್ಸ್ ಮಾಡೋದು. ಗೋಧಿ ಹಿಟ್ಟನ್ನು ಬಿಸಿನೀರಲ್ಲಿ ಮಿಕ್ಸ್ ಮಾಡಲಿಕ್ಕೆ ನೀವು ಫಸ್ಟಿಗೆ ನೀರು ಬಿಸಿ ಮಾಡೋದು. ಓಕೆ, ಜೋಳದ ಹಿಟ್ಟಲ್ಲ. ಓಕೆ, ಮೈದಾ, ಕಡಲೆ ಹಿಟ್ಟು ಅದು ಏನು ಬೇಕು? ಏನಿಲ್ಲ, ಖಾಲಿ ಜೋಳದ ಹಿಟ್ಟು ಮಾತ್ರ. ಓಕೆ, ಇದಕ್ಕೆ ಸ್ವಲ್ಪ ಜೀರಿಗೆ. ಜೀರಿಗೆ ಈ ಥರ ಮಾಡುವಾಗ ಜೀರಿಗೆ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತ. ಓಕೆ, ಸ್ವಲ್ಪ ಉಪ್ಪಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಸ್ನ್ಯಾಕ್ಸ್ ಅಂದರೆ ಈಗ ಈವ್ನಿಂಗ್ ಟೈಮಲ್ಲಿ. ಓಕೆ, ಅಂದರೆ ಇದು ಏನು ಹೇಳಿದ್ರಿ? ಜೋಳದ ಹಿಟ್ಟಿನ ಕಡುಬು. ಅಂದರೆ ಕಡುಬು ಥರನೇ ಏನು ಬೇಯಿಸ್ಲಿಕ್ಕೆ ಹಬೆಯಲ್ಲಿ ಬೇಯಿಸ್ಲಿಕ್ಕೆ. ಓ, ಅಂದರೆ ಇದು ಚಟ್ನಿ ಆ ಥರ ಎಲ್ಲ ಚಟ್ನಿ ಬೇಕಂತಿಲ್ಲ, ಎಲ್ಲ ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ಮಾಡ್ತೀವಲ್ಲ. ಚಟ್ನಿ ಬೇಕಂತಿಲ್ಲ. ಹಾಗೆ ಬೇಡ ಆದ್ರೆ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಬೇಡ ಅಂದ್ರೆ ಚಟ್ನಿ ಮಾಡ್ಕೊಂಡು ತಿನ್ಬೋದಲ್ಲ. ಓಕೆ, ಈಗ ಸ್ವಲ್ಪ ಹಾಕುವ ಇದಕ್ಕೆ. ಹಾಕೋದಾ? ಹಾಫ್ ಮಾಡೋದಾ? ಓಕೆ, ಹೀಗೆ ಹಾಕ್ಲಾ? ಸಾಕು. ನೋಡ್ಕೊಂಡು ಬೇಕಿದ್ರೆ ಹಾಕೋ. ಓಕೆ, ನಾವು ಬಿಸಿನೀರಾದ ಕಾರಣ ಕೈಯಲ್ಲಿ ಅದನ್ನು ಬಿಸಿ ಆಗಲ್ಲ. ಓಕೆ, ಎಷ್ಟೇ ಆದರೂ ಮನೆಯಲ್ಲೆಲ್ಲ ಅಡುಗೆ ಮಾಡುವಾಗ ಕೈಯಿಂದಲೇ ಅದನ್ನು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮಗೆಲ್ಲ ಅಭ್ಯಾಸ ಆಗಿರ್ಬೋದು ಬಿಸಿ ಬಿಸಿ ಎಲ್ಲ. ಹೌದೌದು. ಹಿಟ್ಟು ರೆಡಿ ಆಮೇಲೆ ನೆಕ್ಸ್ಟ್ ಏನು ಮಾಡಲಿಕ್ಕೆ? ನೀರು ಬೇಯಿಸಿ ಮಾಡಲಿಕ್ಕೆ ಇಡಬೇಕು. ನೀರು ಬೇಯಿಸಿ ಅಂದರೆ ಈಗ ಕಡಲೆ ಹಿಟ್ಟೆಲ್ಲ ಇದನ್ನೇ ಲಾಸ್ಟಿಗೆ ಹಾಕೋದಾ? ಲಾಸ್ಟಿಗೆ ಹಾಕೋದಾ? ಓಕೆ, ಹಾಗಾದ್ರೆ ಈಗ ನೀರು ಬಿಸಿಗೆ ಇಡಬೇಕು. ಓಕೆ, ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೇವೆ. ಹಾಗಾದ್ರೆ ಇದಕ್ಕೆ ಕೆಲಸ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಅಂತೆಲ್ಲ. ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಬೇಯಿಸಿ ಇಡಬೇಕಷ್ಟೇ. ಸ್ವಲ್ಪ ಎಣ್ಣೆ ಅಲ್ಬೇಕಾ? ಸ್ವಲ್ಪ. ಓಕೆ, ಈಗ ಕಡುಬು ರೆಡಿ ಮಾಡ್ಕೊಂಡಿದ್ದೀವಿ. ಸಣ್ಣ ಅದು ಅಷ್ಟು ಚಿಕ್ಕದು ಮಾಡಬೇಕು. ಚಿಕ್ಕದು ಮಾಡಲಿಕ್ಕೆ. ಅಷ್ಟು ಚಿಕ್ಕ ಮಾಡಿದ್ರೆ ಎಲ್ಲಿಗೆ ಒಮ್ಮೆ ಬಾಯಿ ಹಾಕಿದ್ರೆ ಖಾಲಿ ಆಗೋದು. ಅಂದರೆ ಜೋಳದ ಕಡುಬು ಮಾಡಲಿಕ್ಕೆ ಚಿಕ್ಕದೇ ಒಳ್ಳೆಯದು. ಹೌದೌದು. ಓಕೆ, ನಮ್ಮಲ್ಲಾಗಿ ಕಡುಬೆಲ್ಲ ರೌಂಡ್ ಶೇಪ್ ಇರುತ್ತೆ. ನೀವು ಈ ಥರ ಏನು ಚಟ್ಟಂಬಟ್ಟೆ ಮಾಡಿದಾಗೆ ಮಾಡ್ತಾಯಿದ್ದೀರಿ. ಅದು ಒಗ್ಗರಣೆಗೆ ಹಾಕಬೇಕಲ್ಲ ಮತ್ತೆ. ಓಕೆ, ಅದನ್ನು ಇದೆಲ್ಲ ರೆಡಿ ಮಾಡಿ ಒಗ್ಗರಣೆ ಹಾಕಬೇಕು ಮತ್ತೆ. ಓಹೋ, ಹಾಗಾದರೆ ಅದು ಟೇಸ್ಟ್ ಚೆನ್ನಾಗಿರ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ,
ಈಗ ಚಟ್ನಿ ಎಲ್ಲ ತಿನ್ನೋದು ಅಂತ ಹೇಳಿದ್ರೆ ಈಗ ಇದು ಹೀಗೆ ಬೆಂದರೆ ಅದನ್ನು ತಿನ್ಬೋದು ಅಂತ ಹೇಳಿದ್ರೆ ಚಟ್ನಿ ಎಲ್ಲ ಮತ್ತು ಹಬೇಲಿ ಬೇಯಿಸಿ ಚಟ್ನಿ ಮಾಡಿ ಹಾಗೂ ತಿನ್ಬೋದು. ಇಲ್ಲಾಂದ್ರೆ ಒಗ್ಗರಣೆ ಹಾಕ್ಬೋದು. ಒಗ್ಗರಣೆ ಹಾಕ್ಬೋದು. ಚಟ್ನಿ ಬೇಡ ಅಂತ ಹೇಳಿದ್ರೆ ಚಟ್ನಿ ಬೇಡದ್ರೆ ಒಗ್ಗರಣೆ ಮಾಡ್ಕೊಂಡು ಮಾಡೋದಲ್ಲ. ಆ್ಯಕ್ಚುಲಿ ಉತ್ತರ ಕನ್ನಡದಲ್ಲಿ ಜಾಸ್ತಿ ಯಾವುದು ಜೋಳದ ರೊಟ್ಟಿ, ಜೋಳನೇ ಜಾಸ್ತಿ, ಜೋಳದ ರೊಟ್ಟಿ ಅದೆಲ್ಲ ಜಾಸ್ತಿ ಅಲ್ಲ. ರೊಟ್ಟಿ ಜಾಸ್ತಿ. ಕಡುಬು ಕೂಡ ಮಾಡ್ತಾರಾ ಹೇಗೆ? ಕಡುಬು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ. ಇದು ಬಿಸಿ ಆದರೆ ನೀರು ಅಂತೂ ಬಿಸಿಯಾಗಿದೆ, ತೆಗಿಯೋಲ್ಲ. ಈಗ ಒಂದೊಂದೇ ಇದರಲ್ಲಿ. ಓಕೆ, ದೊಡ್ಡ ಸೈಜಲ್ಲಿ ಕೂಡ ಮಾಡ್ಕೊಳ್ಬೋದಲ್ಲ? ಮಾಡ್ಬೋದು ದೊಡ್ಡ ಸೈಜಲ್ಲಿ. ಅಷ್ಟೇ ಚಿಕ್ಕದು ಬೇಕು ಅಂತಿಲ್ಲ ಅಂತ ಹೇಳೋದು. ಒಂದು 10 ನಿಮಿಷ ಬೇಯಬೇಕಿದೆ. 10 ನಿಮಿಷ ಬೇಯಬೇಕಾ? ಅದು ಜೋಳದ ಹಿಟ್ಟು ಚಾರಿ ಬೇಯಬೇಕು. ಹೌದು. ಈಗ ಚಿಕ್ಕದಾಗಿ ಮಾಡಿದ ಕಾರಣ ಸ್ವಲ್ಪ ಬೇಗ ಬೇಯ್ತದೆ ಅಂತ. ಇಲ್ಲಾಂದ್ರೆ ನಾವೇನು ಕಡುಬು ಬೇಯಿಸ್ತೇವೆ ಸ್ವಲ್ಪ ಜಾಸ್ತಿ ಬೇಯಬೇಕಲ್ಲ. ಓಕೆ, ಅಷ್ಟರಲ್ಲಿ ಇದನ್ನು ಹುಡಿ ಮಾಡ್ಕೊಳ್ಳೋಣ. ಹುಡಿ ಮಾಡ್ಕೊಳ್ಳೋಣ. ಓಕೆ, ಹಾಗಾದರೆ ಮಿಕ್ಸಿ ಬೇಕಲ್ಲ. ಕಡಲೆ ಹಿಟ್ಟಲ್ಲ, ಕಡಲೆ ಹಿಟ್ಟು. ಹೌದು, ಹುರಿಗಡಲೆ ಹಿಟ್ಟು. ಓಕೆ, ಖಾಲಿ ಹುರಿಗಡಲೆ. ನೀರೇನು ಹಾಕಬೇಕು ಅಂತ? ಬೇಡ ಬೇಡ. ಹುರಿ ಕಡಲೆ ಹುಡಿ ಆಯಿತು. ಹೇಗೆ ನೋಡಿ? ಸಾಕು ಸಾಕು. ಓಕೆ, ಹೇಳಿ ಮ್ಯಾಮ್. ಈಗ ಮಳೆಗಾಲದಲ್ಲಿ ಹೇಗೂ ನೀವು ಈ ಥರ ಕಡುಬೆಲ್ಲ ಮನೆಯಲ್ಲಿ ಮಾಡ್ತೀರಿ, ಬೇರೆ ಏನೆಲ್ಲ ಅಡುಗೆ ಎಲ್ಲ ಮಾಡ್ತೀರಿ? ಈಗ ಸ್ಪೆಷಲ್ ಆಗಿ ಮಳೆಗಾಲದಲ್ಲಿ ಏನು ಮಾಡ್ತೀರಿ? ಏನು ಸಂಜೆ ಟೈಮಿಗೆ ಏನು ತಿಂಡಿ ಸಂಜೆ ಸಿಕ್ಕಿದ್ದನ್ನು ಮಾಡೋದು ಮನೆಯಲ್ಲೇ. ಮಕ್ಕಳು ಬರೋ ಟೈಮಿಗೆ ಒಂದು ಮಾಡಿ ಇಡೋದು. ಅಂದರೆ ಈಗ ಸ್ಪೆಷಲ್ ಆಗಿ ಮಳೆಗಾಲದಲ್ಲಿ ಸ್ವಲ್ಪ ಬಿಸಿ 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 ಅಂದರೆ ಎಣ್ಣೆ ಐಟಮ್, ಆಯಿಲ್ ಅಲ್ಲಿ ಫ್ರೈ ಆಗಿದ್ದು ಆ ಥರದಲ್ಲಿ. ಬಜ್ಜಿ, ಮಿರ್ಚಿ, ನೀರುಳ್ಳಿ ಬಜ್ಜಿ ಮಳೆಗಾಲದಲ್ಲಿ ಅದೇ ಬೇಕಲ್ಲ. ಓಕೆ, ಹಲಸಿನಕಾಯಿ ಎಲ್ಲ ಇದ್ದವರು ಹಪ್ಪಳ ಅದೆಲ್ಲ ಮಾಡ್ತಾರೆ, ಆ ಥರ ಮಾಡ್ಕೊಳ್ಬೋದು. ಸರಿ, ಈಗ ಅದು ಬೇಯ್ತು. ಓಕೆ, ಒಗ್ಗರಣೆ ಮಾಡ್ಕೊಳ್ಳುವ ಈಗ. ಹಾಗಾದರೆ ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡಬೇಕಲ್ಲ. ಓಕೆ, ಆಯಿಲ್ ಹಾಕಬೇಕಲ್ಲ? ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಓಕೆ, ಸ್ವಲ್ಪ ಜಾಸ್ತಿಯೇ ಬೇಕು. ಜಾಸ್ತಿ ಬೇಕಾ? ಸಾಕು. ಸಾಕಾ? ಓಕೆ, ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗಬೇಕಲ್ಲ. ಓಕೆ, ಇದು ನೀವು ಆವಾಗ ಕಡುಬು ಮಾಡುವಾಗ ಏನು ಖಾರ ಏನು ಹಾಕ್ತಿಲ್ಲ, ಇದನ್ನು ಹಾಗೆ ತಿನ್ಬೋದು ಅಂತ ಹೇಳಿದ್ರೆ. ಈಗ ಒಗ್ಗರಣೆಗೆ ಚಟ್ನಿ ಒಟ್ಟಿಗೆ ಹಾಗೆ ತಿನ್ಬೋದು. ಚಟ್ನಿ ಒಟ್ಟಿಗೆ ಹಾಗೆ. ಚಟ್ನಿ ಇಲ್ಲದಿದ್ರೆ ಇದನ್ನು ಒಗ್ಗರಣೆ ಹಾಕಿ. ಒಗ್ಗರಣೆಗೆ ಏನು ನೀವು ಮೆಣಸೆಲ್ಲ ಹಾಕ್ತೀರಾ? ಹೌದು, ನೀರುಳ್ಳಿ, ಓಕೆ, ಜೀರಿಗೆ ಹಾಕ್ತಾ ಇದ್ರಲ್ಲ. ಉದ್ದಿನಬೇಳೆ. ಉದ್ದಿನಬೇಳೆ. ಓಕೆ, ಮತ್ತೆ ನೀರುಳ್ಳಿ ಅಲ್ಲ. ಓಕೆ, ಇದು ಸ್ಪೆಷಲ್ ಆಗಿ ಟೇಸ್ಟ್ ಬರ್ಬೋದು ಅಂತಲ್ಲ ಈರುಳ್ಳಿ ಹಾಕಿದ್ರೆ. ಈರುಳ್ಳಿ ಹಾಕ್ತೀವಲ್ಲ. ಓಕೆ, ಹುರಿಗಡ್ಲೆ ಅಲ್ಲ. ಓಕೆ, ಕಡಲೆಬೇಳೆ. ಓಕೆ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಬೇಕಿದ್ರೆ ಹಾಕೋಬಹುದು. ಅದು ಹಾಕಬಹುದಾ? ದ್ರಾಕ್ಷಿ, ಗೋಡಂಬಿ. ಹೌದೌದು. ಅಂದರೆ ಇದು ಸ್ವಲ್ಪ ಮಸಾಲೆ ಟೈಪ್ ಬರುತ್ತೆ. ಮಸಾಲೆ ಟೈಪ್ ಬರುತ್ತೆ. ಓಕೆ, ಕಾಯಿ ಮೆಣಸು. ಓಕೆ, ಖಾರಕ್ಕೆ ಕಾಯಿ ಮೆಣಸಲ್ಲ. ಅರಿಶಿನ ಹುಡಿ. ಇದೊಂಥರ ಏನು ನಾವು ಚಿತ್ರಾನ್ನ ಮಾಡುವಾಗ ಮಾಡೋ ಥರ ಚಿತ್ರಾನ್ನ ಥರ ಆಗ್ತಾ ಉಂಟಾ? ಹೌದು, ಚಿತ್ರಾನ್ನಗೆಲ್ಲ ಹೀಗೆ ಅಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋದು. ಹೌದೌದು. ಸ್ವಲ್ಪ ಮೆಣಸಿನ ಹುಡಿ. ಇವಾಗ ಮೆಣಸು ನೋಡಿ ಹಾಕ್ತಿದ್ದೀರಲ್ಲ. ಇದಿಷ್ಟು ಫ್ರೈ ಆದರೆ ಈಗ ನಮ್ಮದು ಮಸಾಲೆ ರೆಡಿ ಆಯಿತು. ಆ್ಯಕ್ಚುಲಿ ಇದನ್ನು ಒಗ್ಗರಣೆ ಅಂತ ಹೇಳೋದಕ್ಕಿಂತ ಸ್ವಲ್ಪ ಮಸಾಲೆ ಅಂತ ಹೇಳ್ಬೋದು. ಮಸಾಲೆ ಅಲ್ಲ? ಹೌದೌದು. ಓಕೆ, ಮತ್ತೆ ಉಪ್ಪು. ಓಕೆ, ಕಡುಬಿಗೆ ಹಾಕಿದ್ದೇವೆ. ಇದಕ್ಕೆ ಸ್ವಲ್ಪ ಮಸಾಲೆಗೆ ಮಸಾಲೆ ಹಿಡ್ಕೊಳ್ಳಿ. ಓಕೆ, ಈಗ ಇದಕ್ಕೆ ಕಡುಬನ್ನು ಹಾಕೋದಾ? ಹಾಗಾದರೆ ತೆಗಿಬೇಕಲ್ಲ. ಓಕೆ, ಕೈ ಬಿಸಿ ಆಯಿತಾ? ಹಾಗೆ ಬಿಸಿ ಆಗಬೇಕಲ್ಲ. ನಮಗೆ ರೊಟ್ಟಿ ತಿಂದು ತಿಂದು ಬೇಜಾರಾಯ್ತು ಅಂತ ಹೇಳಿದರೆ ಇದನ್ನು ಮಾಡಿ ಜೋಳದಿಂದ ಮಾಡ್ಕೊಳ್ಬೋದು, ತಿನ್ಬೋದು. ಹೌದು. ಮತ್ತು ಶುಗರಿಗೆ ಸಹ ಜೋಳದ ಹಿಟ್ಟು ಒಳ್ಳೆಯದೇ. ಶುಗರಿಗೆ ಒಳ್ಳೆಯದಲ್ಲ. ಹೌದು. ಓಕೆ,
ಇದು ಸೇಮ್ ಇದೇ ಥರ ನಾವು ಚಟ್ನಿ ಕೂಡ ಹಾಕ್ಬೋದಲ್ಲ. ನಾವಿಲ್ಲಿ ಪುಂಡಿ ಗಸಿ ಅಂತ ಮಾಡ್ತಾರಲ್ಲ, ಅಂದರೆ ಪುಂಡಿಯನ್ನು ಈ ಥರ ಸಾಂಬಾರಿಗೆ ಏನು ಸಾರಿಗೆ ಹಾಕ್ತಾರಲ್ಲ, ಅದಕ್ಕೆ ಸಹ ಹಾಕ್ಬೋದು. ಸಣ್ಣ ಸಣ್ಣ ಮಾಡಿ ಕಟ್ ಮಾಡಿ ಹಾಕ್ಬೋದು. ಈಗ ಸರ್ವ್ ಮಾಡೋದಾ? ಓಕೆ, ರೆಡಿ ಅಲ್ಲ? ಆಫ್ ಮಾಡೋದಾಗದೆ ಮಾಡಿ. ಓಕೆ, ಇನ್ನೂ ಸರ್ವ್ ಮಾಡೋದಲ್ಲ. ಈಗ ಇದಕ್ಕೆ ಸ್ವಲ್ಪ ತಣ್ಣಗಾಯ್ತಲ್ಲ, ಈಗ ಸ್ವಲ್ಪ ನಿಂಬೆ ಹುಳಿ. ನಿಂಬೆ ಹುಳಿಯಾ? ಹೌದೌದು. ಓಕೆ, ಅಂದರೆ ಅದು ಹುಳಿ ಸ್ವಲ್ಪ ಹುಳಿ ಟೇಸ್ಟ್ ಕೊಡಲಿ ಅಂತ ಹಾಕಿ. ನೀವು ನಾನ್ ವೆಜ್ಗೆ ಹಾಕಿದ ಹಾಗೆ ನಿಂಬೆ ಹುಳಿ ಹಾಕ್ತಿದ್ದೀರಲ್ಲ. ಇದಕ್ಕೆ ಮೇಲೆ ಸ್ವಲ್ಪ ಪುಟಾಣಿ ಹುಡಿ ಹಾಕುದು. ಹೀಗೆ ಕಡಲೆ ಹುಡಿಯನ್ನು ಹಾಗೆ ಹಾಕಿ ತಿನ್ನುವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿಂತಾಯಿಲ್ಲ. ಈಗ ರೆಡಿ ಆಯ್ತು, ಜೋಳದ ಕಡುಬು ರೆಡಿ. ಜೋಳದ ಕಡುಬು ರೆಡಿ ಅಲ್ಲ. ನಾರ್ಮಲ್ ಆಗಿ ಕಡುಬು ಅಂತ ಹೇಳಿದರೆ ಹೇಗೆ ನಾವು ಹಬೆಯಲ್ಲಿ ಬೇಯಿಸಿ ಸಾಂಬಾರಿ ಹಾಕಿ ತಿನ್ನೋದು. ಬಟ್ ನೀವು ಇಲ್ಲಿ ಸ್ಪೆಷಲ್ ಆಗಿ ಒಗ್ಗರಣೆ ಎಲ್ಲ ಹಾಕಿ ಕಡಲೆ ಮತ್ತೇನು ಅದಕ್ಕೆ ಏನು ಉದ್ದೆಲ್ಲ ಹಾಕಿ ಮಸಾಲೆಯನ್ನು ಗಮ್ಮತ್ ಮಾಡಿ ಬಿಟ್ಟಿದ್ರು. ಈ ಥರ ಎಲ್ಲ ಕಡುಬು ಸಿಕ್ಕಿದ್ರೆ ಫುಲ್ಲು ಖಾಲಿ ಮಾಡ್ಬೋದಲ್ಲ. ಓಕೆ, ಟೇಸ್ಟ್ ಮಾಡೋದಾದರೆ. ಓಕೆ, ರೇಣುಕಾ ಮ್ಯಾಮ್ ಸಾಕಾಗಿರುವಂತಹ ಜೋಳದ ಕಡುಬು ರೆಡಿ ಮಾಡಿಕೊಟ್ಟಿದ್ದಾರೆ. ಘಮ ಘಮ ಅಂತ ಹೇಳ್ತಂತು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಜೋಳದ ಹಿಟ್ಟಿನ ಕಡುಬು ತಯಾರಿಸುವ ವಿಧಾನ. ಮೊದಲು ಜೋಳದ ಹಿಟ್ಟಿಗೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಬಿಸಿ ನೀರು ಹಾಕಿ ಕಲಸಿ ನಾದಿಕೊಳ್ಳಿ. ನಂತರ ಚಿಕ್ಕದಾಗಿ ವಡೆ ರೀತಿ ಒತ್ತಿಕೊಂಡು ಹಬೆಯಲ್ಲಿ 10 ನಿಮಿಷ ಬೇಯಿಸಿ. ಇನ್ನೊಂದೆಡೆ ಹುರಿಗಡಲೆಯನ್ನು ಪುಡಿ ಮಾಡಿಟ್ಟುಕೊಳ್ಳಿ. ಆನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಜೀರಿಗೆ, ಉದ್ದಿನಬೇಳೆ, ಹೆಚ್ಚಿದ ಈರುಳ್ಳಿ, ಹುರಿಗಡಲೆ, ಶೇಂಗಾ ಬೀಜ, ಕಡಲೆಬೇಳೆ, ಬಾದಾಮಿ, ಹಸಿಮೆಣಸು, ಅರಶಿನ ಪುಡಿ, ಕರಿಬೇವು, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಬಳಿಕ ಬೇಯಿಸಿದ ಕಡುಬು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬೆಂಕಿ ಆರಿಸಿದ ನಂತರ ನಿಂಬೆ ರಸ, ಪುಟಾಣಿ ಪುಡಿ ಉದುರಿಸಿ ಸರ್ವ್ ಮಾಡಿ ಜೋಳದ ಕಡುಬು. ಓಕೆ, ಸ್ಪೆಷಲ್ ಆಗಿ ಜೋಳದ ಕಡುಬು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಟ್ಟಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಸತ್ಯನಾ ಸೋಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ರೇಣುಕಾ ಮ್ಯಾಮ್ ಸಾಕಾಗಿರುವಂತಹ ಜೋಳದ ಒಂದು ಕಡುಬು ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಆವಾಗ ಜೋಳದ ಕಡುಬು ರೆಡಿ ಇದೆ. ಕಡಲೆದು ವಡೆ, ಕಣಿಲೆಯದ್ದು ವಡೆ ಅಲ್ಲ? ಓಕೆ, ಏನು ಮಾಡುವ ಸ್ಟಾರ್ಟಿಗೆ? ಈಗ ಜಾರ್ ಬೇಕು, ಫಸ್ಟಿಗೆ ಮಿಕ್ಸಿ ಜಾರ್ ಬೇಕಲ್ಲ? ಚಿಕ್ಕ ಜಾರ್ ಸಾಕಲ್ಲ? ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದಲ್ಲ? ಇದು ಸಣ್ಣ ಜೀರಿಗೆ ಮೆಣಸು. ಓಕೆ, ಗಂಧರಿ ಮೆಣಸು ಅಂತ ಹೇಳ್ತಾರಲ್ಲ, ನೀವು ಜೀರಿಗೆ ಮೆಣಸು ನೋಡಿ. ಎಲ್ಲೆಲ್ಲ ಒಂದೊಂದು ಕಡೆ ಒಂದೊಂದು ಥರ ಹೆಸರು. ಇದಕ್ಕೆ ಕೊತ್ತಂಬರಿ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹುರಿದು ನೆನೆಸಿ ತಂದಿದ್ದೇನೆ. ಹುರಿದು ನೆನೆಸಿ ತಂದಿದ್ದೀರಾ? ಕೊತ್ತಂಬರಿ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಅಲ್ಲ? ಹೌದು. ಓಕೆ, ಗಂಧರಿ ಮೆಣಸು ಒಂದು 4 ಹಾಕಿದ್ರೆ ಸಾಕಾಗುತ್ತಲ್ಲ? ಭಯಂಕರ ಖಾರ ಇರ್ತದೆ. ಓಕೆ, ಇದು ಈರುಳ್ಳಿ ಅಲ್ಲ? ಇದು ವೀಳ್ಯದೆಲೆ. ಹೌದು, ವೀಳ್ಯದೆಲೆನ ನಾವೀಗ ಇದಕ್ಕೆ ಹಾಕುದಾ? ಕಡ್ದು ಇದಕ್ಕೆ ಹಾಕೋದು. ಇದೊಂದು ಡಿಫ್ರೆಂಟ್ ಟೇಸ್ಟ್ ಬರ್ಬೋದು ಅಂತ. ಡಿಫ್ರೆಂಟ್ ಟೇಸ್ಟ್ ಬರಲಿ ಅಂತ. ಓಕೆ, ಮತ್ತೆ ಶುಂಠಿ ಒಂದು ಪೀಸು. ಓಕೆ, ಮತ್ತೆ ಆಮೇಲೆ ಕರಿಬೇವು. ಬೇಕೆ ಕೊತ್ತಂಬರಿ ಹಾಕ್ಬೋದು. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಅಂತಲ್ಲ? ಲಾಸ್ಟಿಗೆ ಹುರಿದು ನೆನೆಸಿ ತಂದಿದ್ದೇನೆ ಇದನ್ನು. ಯಾವುದು ಅಂದರೆ? ಅಕ್ಕಿಯನ್ನು ಹುರಿದು 3 ಅವರ್ ನೆನೆಸಿ ಹುರಿದ ನಂತರ ನೆನೆಸ್ಬೇಕಾ? ಹೌದೌದು. ಓ, ಅಂದರೆ ಅದು ಆಲ್ರೆಡಿ ಬೆಂದಿರುತ್ತಲ್ಲ? ಹೌದೌದು, ಈಗ ಬೇಗ ಬೇಯುತ್ತೆ ಅಂತ. ಬೇಕಲ್ಲ? ಓಕೆ, 3 ಅವರು ನೆನೆಸಿಡ್ಬೇಕಾ? ಈಗ ಅಕ್ಕಿಯನ್ನು ಹುರಿದ ನಂತರ 3-4 ಅವರ್ ನೆನೆಸಬೇಕು. ಓಕೆ, ಸ್ವಲ್ಪ ಉಪ್ಪು ಸಹ ಈಗಲೇ ಹಾಕಿಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಉಪ್ಪು, ಹೌದು. ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು? ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಓಕೆ, ಹುಡುಕಿದ್ರೆ ಆ್ಯಡ್ ಬೇಡ. ಓಕೆ,
ಇಷ್ಟನ್ನೀಗ ಬೇಡ, ನೀರು ಬೇಡ, ಹಾಗೆ ಡ್ರೈ ಗಟ್ಟಿ ಆಗ್ಬೇಕು ಅದು. ಹೌದು, ಸ್ವಲ್ಪ. ಓಕೆ. ಹಾಗೆ ನೀವು ಇದಕ್ಕೆ ಏನು ಅಕ್ಕಿಯನ್ನು ಮೊದಲೇ ಕುಡಿದು ನೀರಿಗೆ ಹಾಕಿದ್ದೀರಲ್ಲ, ಹಾಗಾಗಿ ನೀರು ಹಾಕಬೇಕು ಅಂತಿಲ್ಲ. ಬೇಕಂತಿಲ್ಲ. ಓಕೆ. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಾ? ಸಣ್ಣ ಆಯ್ತಾ? ಸಾಕಾಗುತ್ತಾ? ಸಾಕಾಗುತ್ತಾ? ಓಕೆ. ಆ್ಯಕ್ಚುಲಿ ಮಿಕ್ಸಿಗೆಲ್ಲ ಈ ಥರ ನೀರು ಹಾಕದೆ ಕಡಿಯುವಾಗ ಸ್ವಲ್ಪ ಗಟ್ಟಿ ಗಟ್ಟಿ ಬರ್ತದೆ. ಹೌದು ಹೌದು. ಮನೆಯಲ್ಲೆಲ್ಲ ಏನು ಕಲ್ಲೆಲ್ಲ ಇದ್ದರೆ ಈಸಿ ಆಗುತ್ತೆ, ಕಡಿಲಿಕ್ಕೆ ಕೂಡ ಈಸಿ. ಈಗ ಕಲ್ಲೆಲ್ಲೂ ಇಲ್ಲ, ಕಲ್ಲು ಇಲ್ಲ. ಓಕೆ, ಹಾಗಾಗಿ ಮೆಕಾಯವ್ರದ್ದು ಮಿಕ್ಸಿ ಇಲ್ಲ. ಓಕೆ ಓಕೆ. ಈಗ ಕಳಿಲೆ ಹಾಕುವ. ಓಕೆ, ಫೈನಲಿ ಕಣಿಲೆ ಹಾಕುವ. ಓಕೆ, ಕಣಿಲೆಯನ್ನು ಹೀಗೆ ಕಟ್ ಮಾಡಿಕೊಂಡು ಕಟ್ ಮಾಡಿ ಹಾಕ್ಬೋದು. ಅವ್ರಿಗೆ ಬೇಡ ಅಂತ ಹೇಳಿದ್ರೆ ಮಿಕ್ಸಿಯಲ್ಲಿ ಸಹ ಹಾಕಿ, ಅಕ್ಕಿ ಒಟ್ಟಿಗೆ ಸಹ ಹಾಕ್ಬೋದು. ಓಕೆ ಓಕೆ. ಆಲ್ಮೋಸ್ಟ್ ಈಗ ಎಲ್ಲ ಮಿಕ್ಸ್ ರೆಡಿ ಆಗಿದೆ. ರೆಡಿಯಾಗಿದೆ. ನಾವು ಈಗ ಆಯಿಲ್ ಬಿಸಿಡುವ ನಾರಿದ್ರೆ ಆಯಿಲ್ ಬಿಸಿಗಿಡುವ. ಓಕೆ, ಓಲೆ ಬಿಡಿಸ್ಬೇಕಲ್ಲ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಜಾಸ್ತಿ ಬೇಕಲ್ಲ? ಹೌದು, ಅದು ಕಾಯಬೇಕಲ್ಲ. ಕಾಯಬೇಕು. ಆಯಿಲ್ ಅಂತೂ ಬಿಸಿ ಆಗ್ತುಂಟು. ನೀವು ಆ ಥರ ಈ ಕಡೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋ ಕಳಿಲಿ ಅದೆಲ್ಲ. ಈಗ ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡಿ. ನೀರು ಆ್ಯಡ್ ಮಾಡೋದು ಬೇಡ, ಅದು ರೌಂಡ್ ಮಾಡಲಿಕ್ಕೆ ಅಷ್ಟು ಬರೋದಿಲ್ಲ. ಹಿಟ್ಟು ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಬರೋದಿಲ್ಲ. ಇದು ರೌಂಡ್ ಶೇಪಲ್ಲಿ ಬಿಡ್ತಾರೆ, ಹೇಗೆ ಬಿಡ್ತೀರಾ? ಅಂದರೆ ಈಗ ವಡೆ ಎಲ್ಲ ಹೇಳಿದ್ದು ನೀವು? ಹೌದೌದು, ಕೈಯಲ್ಲಿ. ಓಕೆ ಓಕೆ. ಹಾಂ ಓಕೆ, ಆಲ್ಮೋಸ್ಟ್ ಕಾಯ್ತುಂಟಲ್ಲ. ಓಕೆ. ಓಕೆ, ಕಣಿಲೆಯಿಂದ ಎಷ್ಟೆಲ್ಲ ಮಾಡ್ಬೋದಲ್ಲ ನೋಡಿ. ತುಂಬ ಬಗೆ ಪದಾರ್ಥ ಕೂಡ ಮಾಡ್ಬೋದು. ಪದಾರ್ಥ ಮಾಡ್ಬೋದು, ಉಪ್ಪಿನಕಾಯಿ ಮಾಡ್ಬೋದು. ಉಪ್ಪಿನಕಾಯಿ ಮಾಡ್ಬೋದಲ್ಲ? ಹೌದು ಹೌದು, ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಚೆನ್ನಾಗಿರುತ್ತೆ. ಕಳೆಲೆ ಸೀಸನ್ ಬಂತಂದ್ರೆ ಇದೆ ನಮ್ಮ ಮನೆಯಲ್ಲಿ ಹೆಚ್ಚು. ವಡೆ, ಉಪ್ಪಿನಕಾಯಿ ಇದೆ ಜಾಸ್ತಿ. ಈ ಥರದ್ದು ಜಾಸ್ತಿ. ಸಾಂಬಾರು ಮಾಡ್ತಾರೆ. ಅದಕ್ಕೆ ಹಲಸಿನ ಬೀಜ ಎಲ್ಲ ಹಾಕಿ ಸಾಂಬಾರು ಕೂಡ ಮಾಡ್ತಾರಲ್ಲ, ಅದು ಕೂಡ ಚೆನ್ನಾಗಿರುತ್ತೆ. ಹೌದೌದು. ಅಂದರೆ ಕಣಿಲೆ ಜೊತೆಗೆ ಹಲಸಿನ ಬೀಜ ಕೂಡ. ಈಗ ನಾವು ಸೌತೆಕಾಯಿ ಸಾಂಬಾರಿಗೆಲ್ಲ ಹಾಕ್ತೇವಲ್ಲ, ನಾವು ಮಜ್ಜಿಗೆ ಹಾಕಿ ಮಾಡ್ತೇವೆ. ಮಜ್ಜಿಗೆ ಹಾಕ್ತೀರಾ? ಮಜ್ಜಿಗೆಯಲ್ಲಿ ಮಾಡ್ತೇವೆ. ಈಗ ಮಕ್ಕಳೆಲ್ಲ ಇದನ್ನ ಹಾಗೆ ಕಣಿಲೆ ತಿನ್ನಲಿಕ್ಕೆ ಸ್ವಲ್ಪ ಆಚೆ ನೋಡ್ತಾರೆ, ಇದನ್ನ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದಲ್ಲ. ಈಗ ನಾವೀಗ ಇಡೀ ಹಾಕಿದ್ದೇವೆ, ಕಟ್ ಮಾಡಿ ಅದರಲ್ಲಿ ಅಕ್ಕಿ ಒಟ್ಟಿಗೆ ಮಿಕ್ಸ್ ಮಾಡ್ಬೋದು. ಅಕ್ಕಿ ಒಂದೆರಡು ರೌಂಡ್ ಹಾಕಿ ಮತ್ತೆ ಇದನ್ನ ಹಾಕಿ ರುಬ್ಬಿಸ ಮಾಡ್ಬೋದು. ಅವಾಗ ಗೊತ್ತಾಗಲ್ಲ. ಆಲ್ಮೋಸ್ಟ್ ರೆಡಿ ಅಂತಲ್ಲ? ಆಯ್ತು, ಈಗ ಸ್ಟವ್ ಆಫ್ ಮಾಡುವ. ಆಫ್ ಮಾಡ್ದಾ? ಓಕೆ, ಈಗ ಸರ್ವ್ ಮಾಡೋದಲ್ಲ? ಕಳಿಲೆ ವಡೆ ರೆಡಿ. ಬಿಸಿ ಅಂತ ಕಣಿಲೆ ವಡೆ ಅಲ್ಲ. ಈ ಸೀಸನ್ ಟೈಮಲ್ಲೆಲ್ಲ ಕಣಿಲೆ ಸಿಗುತ್ತೆ. ವಡೆ ಅಂತೂ ಗಮ್ಮತ್ತಿರ್ಬೋದು ಅಂತ ಕಾಣ್ತಾ ಉಂಟು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ರೇಣುಕಾ ಮ್ಯಾಮ್ ಸಾಕಾಗಿರುವಂತಹ ಕಣಿಲೆ ವಡೆ ರೆಡಿ ಮಾಡಿಕೊಟ್ಟಿದ್ದಾರೆ. ಸ್ಪೆಷಲ್ಲಾಗಿ ಕಣಿಲೆ ವಡೆಯನ್ನು ನಾನು ಕೂಡ ಫಸ್ಟ್ ಟೈಮ್ ಕೇಳಿದ್ದು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಕಳಲೆ ವಡೆ ತಯಾರಿಸುವ ವಿಧಾನ. ಮೊದಲು ಜೀರಿಗೆ ಮೆಣಸಿಗೆ ಹುರಿದು ನೆನೆಸಿದ ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಹೆಸರುಬೇಳೆ ಹಾಕಿ ಹೆಚ್ಚಿದ ಈರುಳ್ಳಿ, ವೀಳ್ಯದೆಲೆ, ಶುಂಠಿ, ಕರಿಬೇವು, ಹುರಿದು ನೆನೆಸಿದ ಬೆಳ್ತಿಗೆ ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ಹೆಚ್ಚಿದ ಕಳಲೆ ಹಾಕಿ ಬೆರೆಸಿಕೊಳ್ಳಿ. ಬಳಿಕ ವಡೆ ತಟ್ಟಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ತಯಾರ್ ಬಿಸಿಯಾದ ಕಳಲೆ ವಡೆ. ಅಡುಗೆ ಅಂತೂ ರೆಡಿ ಆಗಿದೆ. ಯಾವ್ದು ನೋಡುವ ಫಸ್ಟ್ ಟೇಸ್ಟ್? ಕಡುಬು ನೋಡುವಲ್ಲ? ಅದು ಸ್ವಲ್ಪ ಇದಾಗಲಿ ಅಂತ. ಓಕೆ, ಅದು ಬಿಸಿ ಉಂಟಲ್ಲ, ಹಾಗಾದರೆ ಕಡುಬನ್ನು ಹೀಗೆ ತಗೊಂಡು ಜೊತೆ ಕಡಲೆಲ್ಲ ಒಟ್ಟಿಗೆ ಇರಬೇಕಲ್ಲ? ಹೌದೌದು. ಓಕೆ. ಅದಂತೂ ಸಾಕಾದುಂಟು. ಜೋಳದ ಕಡುಬಲ್ಲ? ಗಮ್ಮದುಂಟು. ಇದು ಜೊತೆ ಚಟ್ನಿ ಕೂಡ ಹಾಕಿ ತಿನ್ಬೋದಲ್ಲ?
ಬೇಕಿದ್ರೆ ಸಾಸು ಹಾಕೋಬೋದು, ಚೆನ್ನಾಗುತ್ತೆ. ಸಾಸು ಕೂಡ ತಿನ್ಬೋದಲ್ಲ. ಈ ಥರ ಫ್ರೈ ಮಾಡಿದ ಕಾರಣ ಸಾಸಲ್ಲಿ ಕೂಡ ತಿಂದರೆ ಚೆನ್ನಾಗಿರುತ್ತೆ. ಟೊಮೆಟೊ ಸಾಸ್ ಆ ಥರನೇ ಹಾಕೋದು, ಇಲ್ಲ ಇದ್ರೆ ಕಟ್ಟಿ ಚಟ್ನಿ ಆ ಥರ ಎಲ್ಲ ಇದು ಕೂಡ ಚೆನ್ನಾಗುತ್ತೆ, ಪಕ್ಕಾ ಮ್ಯಾಚಿಂಗ್ ಆಗುತ್ತೆ. ನಾರ್ಮಲಾಗಿ ನಾವು ಸ್ವೀಟ್ ಬೇಕಿದ್ರೆ ಬೆಲ್ಲದ್ದು ರಸ ಮಾಡಿಕೊಂಡು ಸಹ ಖಾಲಿ ಪ್ಲೇನ್ ಹಾಗೂ ತಿನ್ಬೋದಲ್ಲ. ಓಕೆ, ಅಕ್ಕಿ ಕಡಬಿಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಇದೆಯಲ್ಲ, ಚೆನ್ನಾಗಿದೆ. ಇನ್ನೊಂದು ಯಾವುದ್ರ ವಡೆ ಅಂತ ಹೇಳಿದ್ರೆ ನೀವು? ಕಳಲೆ ವಡೆ ಅಲ್ಲ. ಬಿಸಿ ಬಿಸಿ ಇದೆ, ಚೆನ್ನಾಗಿದೆ. ಗೊತ್ತೇ ಆಗಲ್ಲ ನೋಡಿ, ಕಣಿಲೆ ಅಂತ ಗೊತ್ತೇ ಆಗಲ್ಲ. ನಾರ್ಮಲಾಗಿ ಕಣಿಲೆ ಸಾಂಬಾರೆಲ್ಲ ಮಾಡಿದರೆ ಗೊತ್ತಾಗ್ತದೆ, ಕೆಲವರ ತಿನ್ನೋದವರು ಸೈಡಿಗೆ ಇರ್ತಾರೆ. ಆದರೆ ಇದನ್ನು ಗೊತ್ತೇ ಆಗಲ್ಲ ನೋಡಿ. ಟೇಸ್ಟ್ ಕೂಡ ಚೆನ್ನಾಗಿ ಕೂಡ ಬಂದಿದೆಲ್ಲ. ನಾರ್ಮಲಾಗಿ ಸೀಸನ್ ಟೈಮಲ್ಲಿ ಮಾಡ್ಕೊಳ್ಬೋದಲ್ಲ, ಚೆನ್ನಾಗಿದೆ. ನಾವು ಇದೆಲ್ಲ ಟೀ ಜೊತೆ ಎಲ್ಲ ಪಕ್ಕ ಮ್ಯಾಚಿಂಗ್ ಅಂತ ಹೇಳ್ಬೋದಲ್ಲ. ಹೌದು, ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಊಟದ ಜೊತೆ ಕೂಡ ತಿನ್ಬೋದು ಅಂತ. ಓಕೆ, 2 ಡಿಶ್ ಕೂಡ ಟೇಸ್ಟಿ ಆಗಿತ್ತು. ಒಂದು ಥರ ಸ್ಪೆಷಲ್ ಆಗಿತ್ತು, ಕಣಿಲೆಯದ್ದು ಏನೋ ಈ ಥರ ಎಲ್ಲ ವಡೆ ಎಲ್ಲ ಮಾಡೋದು. ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿ? ಖುಷಿ ಆಯ್ತಲ್ಲ, ನಮಗೆ ಕೂಡ ಖುಷಿ ಆಯ್ತು ಮ್ಯಾಮ್. ಅಂದರೆ ಸ್ಪೆಷಲಾಗಿ ನಮ್ಮ ವೀಕ್ಷಕರಿಗೆ ಒಂಥರ ಡಿಫ್ರೆಂಟ್ ಡಿಶನ್ನು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಗಿಫ್ಟ್. ಹಾಗೆ ರೈಸ್ ಕೊಟ್ಟ ನಂತರ ಅದಕ್ಕೆ ಮಸಾಲೆ ಪದಾರ್ಥ ಮಾಡಲಿಕ್ಕೆ ಮಸಾಲೆ ಬೇಕಲ್ಲ, ನಾನಾ ಮಸಾಲೆ ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ರೇಣುಕಾ ಮ್ಯಾಮ್ ಸಾಗದಾಗಿರುವಂತಹ ಕಣಿಲೆಯ ವಡೆ ಮತ್ತು ಜೋಳದ ಕಡುಬು 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.